ಕೋಟದ ಗಿಳಿಯಾರು ವ್ಯಾಪ್ತಿಯ ಸ್ಥಳೀಯ ನಿವಾಸಿ ಬೋಜ ಪೂಜಾರಿ ಅವರು ತಮ್ಮ ಮನೆಯಂಗಳದಲ್ಲಿ ಸಾಂಪ್ರದಾಯಿಕ ಭತ್ತದ ಅತ್ತಿರಿ ರಚಿಸಿ ಅಳಿವಿನಂಚಿಗೆ ಸೇರುತ್ತಿದ್ದ ಭತ್ತದ ಅತ್ತಿರಿಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಅದರ ಮಹತ್ವ ಸಾರುವ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಸಾಲಿಗ್ರಾಮ ಹಾಗೂ ಕೋಟ ಗ್ರಾಮ ಪಂಚಾಯತ್ ಗಡಿಭಾಗದಲ್ಲಿ ವಾಸಿಸುತ್ತಿರುವ ಬೋಜ ಪೂಜಾರಿ ಅವರು ಬೇರೆ ಉದ್ಯಮದ ಜೊತೆಗೆ ಕೃಷಿ ಕಾಯಕದಲ್ಲಿ ತೊಡಗಿಕೊಂಡು ಮಳೆಗಾಲದಲ್ಲಿ ಭತ್ತ, ನಂತರದ ದಿನಗಳಲ್ಲಿ ಉದ್ದು, ಕಲ್ಲಂಗಡಿ ಹಣ್ಣಿನ ಬೇಸಾಯ ಮಾಡ್ತಾರೆ. ಇದೀಗ ಇವರ ಗೃಹದ ಅಂಗಳದಲ್ಲಿ 150 ಮುಡಿ ಅಂದ್ರೆ 50 ಕ್ವಿಂಟಾಲ್ ಭತ್ತದ ತಿರಿ ರಚಿಸಿ ಮಾದರಿಯಾಗಿದ್ದಾರೆ. ನಾನು ಒಂದು 4-6 ವರ್ಷದಿಂದ ದೊಡ್ಡ ಮಟ್ಟದಲ್ಲಿ ಕೃಷಿ ಮಾಡ್ತಾ ಇದ್ದೆ. ಮುಂಚೆ ನಮ್ಮ ತಂದೆ, ನಮ್ಮ ತಾಯಿ ಮನೆಯವರೆಲ್ಲ ಸಣ್ಣ ಮಟ್ಟದಲ್ಲಿ ಮಾಡ್ತಿತ್ತು. ಒಂದು 15-20 ವರ್ಷದಿಂದ ನಾವು ತಿರಿ ಇಂಥದ್ದೆಲ್ಲ ಮಾಡ್ತಿದ್ವಿ. ಈಗೀಗ ಅದನ್ನ ಬಿಟ್ಟಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ನಾವು 4 ವರ್ಷದಿಂದ ಮಾಡ್ಕೊಂಬುದು, ಭತ್ತನ ತಗೊಂಡು ಕೋಣೆ ಹಾಕೋದು, ಅದು ಒಂದೊಂದುವರೆ ತಿಂಗಳ ಗತಿಗೆ ಅದು ಕುಟ್ಟಿ ಹಾಕೋದು, ಅರ್ಧಂಬರ್ಧ ರೇಟ್ ತಗೊಂಡೇ ಕೊಡೋದು. ಆದ್ದರಿಂದ ಅದನ್ನು ತಡೆಯೋಕ್ಕೋಸ್ಕರ ಒಂದು ತಿರಿ ಮಾಡಿ ಅದನ್ನೊಂದು 3-4 ತಿಂಗಳು ಇಟ್ಟು ಅದನ್ನು ಒಳ್ಳೆ ರೀತಿಯಲ್ಲಿ ಅಕ್ಕಿ ಮಾಡಿ ಅದರಲ್ಲೇ ಊಟ ಮಾಡ್ಕೊಂಡು ಆಸೆ. ಈ ಮಾಡೋದಕ್ಕೆಲ್ಲ ಕೂಲಿಯರ ಸಮಸ್ಯೆಯಲ್ಲಿ ಇದ್ದು ಈ ರಾಜ ಮಕ್ಕಳು ನಾನು ಮಾಡ್ತೇನೆ ಮರೆಯ ಮಾಡು, ಎಲ್ಲರೂ ಮಾಡುವಂಥದ್ದಾಗಲಿ, ನಾವೆಲ್ಲ ಒಟ್ಟಿಗೆ ಮಾಡುವ ಅಂಥೇಳಿ ಒಂದು ಪ್ರಚೋದನೆ ಕೊಟ್ಟರು. ಇನ್ನೂ ನಮ್ಮ ಸಿ.ಎ. ವೆಂಕಟೇಶ ತಿಪ್ಪೂಜೆ ಹೇಳ್ದಂಗೆ ಎಲ್ಲರೂ ಅದನ್ನ ಮುಂದುವರ್ಸ್ಕೊಂಡು ಪಾಪಂಗಾಯಿತು. ಎಲ್ಲರೂ ಈ ವ್ಯವಸ್ಥೆಗೆ ಒಂದು ಧ್ವನಿಗೂಡಿಸಿ ನಮ್ಮ ರೈತ ಸಹಕಾರಿ ಸಂಘಗಳು ಇವೆಲ್ಲ ಒಂದು ಸಪೋರ್ಟ್ ಮಾಡಿ ಜಾಸ್ತಿ ಕೃಷಿ ಮಾಡುವಂಗೆ ಮಾಡಿ ನಾವು ಬೆಳೆದು ನಾವು ಉಂಬುವಂಥ ವ್ಯವಸ್ಥೆ ಮಾಡಬೇಕಂತ ನನ್ನೊಂದು ಆಸೆ.